ಶ್ರೀ ಜೆಡಿ ಕೊಟೇಚ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯೋಗ ಗುರು ಶ್ರೀ ಜಗದೀಶ್ ಶೆಟ್ಟಿ ಬಿಜೈ ನೇತೃತ್ವದಲ್ಲಿ ಯೋಗ ದಿನಾಚರಣೆ ನಡೆಯಿತು. ಯೋಗ ಗುರು ಪ್ರತಿಭಾ ನಾಯಕರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಶೆಣೆ ಸ್ವಾಗತಿಸಿದ್ರು. ಕುಮಾರಿ ಬಿಂದು ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವವನ್ನ ತಿಳಿಸಿದ್ರು. ಅತಿಥಿಗಳಾಗಿ ಜಗದೀಶ್ ಶೆಟ್ಟಿ ಬಿಜೈ ವಿದ್ಯಾರ್ಥಿಗಳಿಂದ ಹಲವು ಯೋಗಾಸನಗಳನ್ನು ಮಾಡಿಸಿ ಯೋಗವು ವಿಶ್ವಕ್ಕೆ ಭಾರತದ ಕೊಡುಗೆ ಎಂಬುದನ್ನು ಅವರು ಮನಗಾಣಿಸಿದ್ರು. ಈ ಸಂದರ್ಭದಲ್ಲಿ ಯೋಗ ಗುರು ಜಗದೀಶ್ ಶೆಟ್ಟಿ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ B4 ನ್ಯೂಸ್ ಮಂಗಳೂರು.